ಎಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಗೆ ಬಂದಿದ್ದಕ್ಕಾಗಿ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಸೊ ಇಂದಿನ ತರಗತಿ ನಿನ್ನೆ ಈಗ ಯಾವ ಒಂದು ಏನು ಓದ್ತಾ ಇದ್ವಿ ಹಿಂದಿನ ತರಗತಿಗಳಿಂದ ನೆನಪಿದೆ ಯಾರಿಗಾದ್ರು? ಹರೇ ಕೃಷ್ಣ. ಯಾರಿಗೂ ನೆನಪಿಲ್ವ ಏನು ಓದ್ತಾ ಇದ್ದೀವಿ ಅಂತ? ಯಾವ ಶ್ಲೋಕ ಓದ್ತಾ ಇದ್ದೀವಿ? ಲಾಸ್ಟ್ ಹೋದ್ವಾರ ಯಾವ ಶ್ಲೋಕ ಓದಿದ್ವಿ? ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಕೇಳಿಸ್ತಾ ಇದೆ ಗುರುಜಿ, ಕೇಳಿಸ್ತಾ ಇದೆ. ಓಕೆ, ಯಾವ ಶ್ಲೋಕ, ಯಾವ ಒಂದು ಏನನ್ನು ಅಧ್ಯಯನ ಮಾಡ್ತಾ ಇದ್ದೀವಿ? ಅರ್ಥ ಆಯ್ತು ಎಲ್ರಿಗೂ? ಓಕೆ, ನಾವು ಬ್ರಹ್ಮನಲ್ಲಿ ಏನು ವಿಮೋಹನಲ್ಲಿ ಏನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಬ್ರಹ್ಮನು ಹೇಗೆ ಎಲ್ಲ ಕರುಗಳನ್ನು ಮತ್ತು ಬಾಲಗೋಪಕರನ್ನು ಒಂದು ತೆಗೆದುಕೊಂಡು ಹೋಗ್ತಾನೆ, ನಂತರ ಅವನು 1 ವರ್ಷ ಆದ್ಮೇಲೆ ಹಿಂತಿರುಗಿ ಬರ್ತಾನೆ. ಅವಾಗ ನೋಡ್ತಾನೆ ಎಲ್ಲರೂ ಕೂಡ ಅಲ್ಲೇ ಭಗವಂತನ ಪಕ್ಕದಲ್ಲಿ ಎಲ್ಲ ಆರಾಮಾಗಿದ್ದಾರೆ. ಸೊ ಆದ್ರಿಂದ ಅವನಿಗೆ ಏನಾಗುತ್ತೆ, ಅವನ ಅಹಂಕಾರ ಎಲ್ಲ ನಾಶವಾಗುತ್ತೆ. ಆಮೇಲೆ ಅವನು ಭಗವಂತನಿಗೆ ಒಂದು ಪ್ರಾರ್ಥನೆಗಳನ್ನು ಅರ್ಪಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಈ ಒಂದು ಅಧ್ಯಾಯ ಏನಿದೆ, ಅಧ್ಯಾಯ 14, 10ನೇ ಸ್ಕಂದದ ಅಧ್ಯಾಯ 14, ಇದರ ಒಂದು ಶೀರ್ಷಿಕೆ ಹೇಳುತ್ತೆ ಬ್ರಹ್ಮನ ಪ್ರಾರ್ಥನೆಗಳು ಅಂತ. ಸೊ ಬ್ರಹ್ಮ ಪ್ರಾರ್ಥನೆಗಳು ಯಾರಿಗೆ ಮಾಡ್ತಾ ಇದ್ದಾನೆ? ಬ್ರಹ್ಮನು ಶ್ರೀಕೃಷ್ಣ ಸ್ತೋತ್ರಗಳನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮನು ಕೃಷ್ಣನಿಗೆ ತನ್ನ ವಂದನೆಗಳನ್ನು ಮತ್ತು ತನ್ನ ಎಲ್ಲವನ್ನು ಹೇಳ್ತಾ ಇದ್ದಾನೆ. ತಾನು ಮಾಡಿದ ತಪ್ಪುಗಳಿಗೆ, ಅಪರಾಧಗಳಿಗೆ ಕ್ಷಮೆಯನ್ನು ಕೂಡ ಬೇಳ್ತಾ ಇದ್ದಾನೆ ಮತ್ತು ಕೃಷ್ಣನನ್ನು ಹೊಗಳ್ತಾ ಇದ್ದಾನೆ. ಕೃಷ್ಣನ ಪ್ರತಿಯೊಂದು ವಿಷಯವನ್ನು ಹೊಗಳ್ತಾನೆ, ಅವನು ಗ್ಲೋರಿಫೈ ಮಾಡ್ತಾನೆ. ಮತ್ತೆ ಭಗವಂತನನ್ನು ಅವನು ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಈ ರೀತಿಯಾಗಿ ನಾವು ಇಲ್ಲಿಯವರೆಗೆ 9 ಶ್ಲೋಕಗಳನ್ನು ನೋಡಿದ್ದೀವಿ. ಸೊ 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಬ್ರಹ್ಮದೇವರು? ಹೇ ನನ್ನ ಪ್ರಭು, ನನ್ನ ಈ 8ನೇದಾಗಿತ್ತೋ 9 ಹೋದ್ವಾರ? ಯಾರಿಗೆ ನೆನಪಿದೆ? 8 9
ಹೋದ್ ವಾರ ನಾನು ಜಾಯಿನ್ ಆಗಿರ್ಲಿಲ್ಲ ಗುರುಜಿ, ಮರೆತೋಗಿದೆ. ಮಿಕ್ಕಿದವರೆಲ್ಲ ಇದಾರಲ್ಲ. ಓಕೆ, ವೀಣಾ ಮಾತಾಜಿ ಹೇಳಿದ್ದಾರೆ 8 ಆಗಿದೆ ಅಂತ ಹೇಳಿದ್ದಾರೆ. ಸೊ ಅಂದರೆ 9ರಿಂದ ಮಾಡಬೇಕು. ಸರಿ, ಸೊ 9ರಿಂದ ಮಾಡೋಣ. ಶ್ಲೋಕ 8ರಲ್ಲಿ 7, 8, 8ರಲ್ಲಿ ಏನು ನೋಡಿದ್ವಿ ಅಂದರೆ, 7ರಲ್ಲಿ ಭಗವಂತನ ಒಂದು ಕಾಲಕ್ರಮೇಣ ವಿದ್ವಾಂಸರಾದ ತತ್ವಜ್ಞಾನಿಗಳು ಅಥವಾ ವಿಜ್ಞಾನಿಗಳು ಭೂಮಿಯ ಎಲ್ಲ ಕಣಗಳನ್ನು, ಮಂಜಿನ ಕಣಗಳನ್ನು, ಅಂದರೆ ಭೂಮಿಯ ಧೂಳಿನ ಕಣಗಳನ್ನು, ಮಂಜಿನ ಕಣಗಳನ್ನು ಮತ್ತು ಸೂರ್ಯ, ನಕ್ಷತ್ರ ಮತ್ತು ಇತರ ಜ್ಯೋತಿರ್ನೀರ ಕಾಯಗಳಿಂದ ವಿಕಿರಣಗೊಳ್ಳುವ ಪ್ರಕಾಶಮಾನ ಕಣಗಳನ್ನು ಸಹ ಪ್ರಾಯ ಎನಿಸಲು ಶಕ್ತರಾಗಬಹುದು. ಆದರೆ ಎಲ್ಲ ಜೀವಿಗಳ ಹಿತವನ್ನು ಕಾಯಲು ಭೂಮಿಗೆ ಅವತರಿಸಿ ಬಂದಿರುವ ದೇವೋತ್ತಮ ಪುರುಷ ನಿನ್ನಲ್ಲಿರುವ ಅನಂತ ದಿವ್ಯ ಗುಣಗಳನ್ನು ಈ ವಿದ್ವಾಂಸರು ಯಾರು ತಾನೆಣಿಸಬಲ್ಲರು. ಈ ಶ್ಲೋಕವನ್ನು ನಾವು 2 ವಾರಗಳ ಹಿಂದೆ ಓದಿದ್ವಿ. ಆಮೇಲೆ ರೀನಾ ಮಾತಾಜಿಯವರು ಕಳೆದ ವಾರ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತೆ ಡಿಸ್ಕಷನ್ ಮಾಡಿದ್ರು. ಸೊ ನಂತರ ಈ ಶ್ಲೋಕದ ನಂತರ 8ನೇ ಶ್ಲೋಕದಲ್ಲಿ ಬಂದರೆ ಈ ಬ್ರಹ್ಮದೇವರು ಹೇಳ್ತಾರೆ, ನನ್ನ ಪ್ರಿಯ ಪ್ರಭು, ನನ್ನ ಪೂರ್ವ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸದಾ ತಾಳ್ಮೆಯಿಂದ ಸಹಿಸಿಕೊಂಡು ಹೃದಯ ಹಾಗೂ ಕಾಯಗಳನ್ನು ನಿನಗೆ ಸಮರ್ಪಿಸಿ ನಮಸ್ಕರಿಸುತ್ತಾ ನೀನು ಅವ್ಯಾಜ ಕರುಣೆ ತೋರುವುದನ್ನೇ ಕಾತರದಿಂದ ನಿರೀಕ್ಷಿಸುವವನು ಖಂಡಿತವಾಗಿಯೂ ಮೋಕ್ಷಕ್ಕೆ ಅರ್ಹನು. ಏಕೆಂದರೆ ಅವನಿಗೆ ಹಕ್ಕಾಗಿರುತ್ತೆ. ಯಾರು ಭಗವಂತನ ಎಲ್ಲ ಭಗವಂತನಿಗೆ ಶರಣಾಗತರಾಗಿ ಭಗವಂತನ ಅವ್ಯಾಜ ಕರುಣೆ ತೋರುವುದನ್ನೇ ಕಾತರದಿಂದ ಯಾರು ನಿರೀಕ್ಷಿಸ್ತಾ ಇರ್ತಾರೆ ಅವರಿಗೆ ಮೋಕ್ಷ ಅವನಿಗೆ ಹಕ್ಕಾಗಿರುತ್ತಂತೆ ಅದನ್ನು ಪಡಲಿಕ್ಕೆ. ಈ ರೀತಿಯಾಗಿ ಬ್ರಹ್ಮದೇವರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, 8ನೇ ಶ್ಲೋಕದಲ್ಲಿ. ಸೊ ಇದನ್ನು ಹಿಂದಿನ ವಾರ ನಾವು ಚರ್ಚೆ ಮಾಡಿದ್ವಿ. ಈಗ ಇವತ್ತಿನಿಂದ 9ನೇ ಶ್ಲೋಕವನ್ನು ಓದಲಿಕ್ಕಿದ್ದೀವಿ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಬಂದಿದ್ಯಾ ನೋಡಿ, ಸ್ಕ್ರೀನ್ ಬಂದಿದ್ಯಾ? ಬಂತು ಗುರುಜಿ, ಬಂತು. ಸರಿ, ಓದ್ಲಿಕ್ಕೆ ಮನಸ್ಸಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಆಯ್ತು, 9ನೇ ಶ್ಲೋಕ. ಶ್ಲೋಕ 9. ಪಶ್ಯ ಈಶ ಮೇ ಅನಾರ್ಯಂ ಅನಂತೆ ಆದ್ಯ ಪರಾತ್ಮನಿ ತ್ವಯಿ ಅಪಿ ಮಯಿ ಮಾಯಿನಿ ಮಾಯಾಂ ವಿತತ್ಯ ಈಕ್ಷುತುಂ ಆತ್ಮವೈಭವಂ ಹಿ ಅಹಂ ಪಶ್ಯೇಷ ಮೇ ಅನಾರ್ಯಮನಂತ ಆದ್ಯೇ ಪಶ್ಯೇಷ ಮೇ ಅನಾರ್ಯಮನಂತ ಆದ್ಯೇ ಪಶ್ಯೇಷ ಮೇ ಅನಾರ್ಯಮನಂತ ಆದ್ಯೇ ಪಶ್ಯೇಷ ಮೇ ಅನಾರ್ಯಮನಂತ ಆದ್ಯೇ ಪರಾತ್ಮನಿ ತ್ವಯ್ಯಪಿ ಮಾಯಿನಿ ಪರಾತ್ಮನಿ ತ್ವಯೈತಿ ಮಾಯಿನಿ ಪಶ್ಯೇಷ ಮೇ ಅನಾರ್ಯಮನಂತ ಆದ್ಯೇ ಪರಾತ್ಮನಿ ತ್ವಯ್ಯಪಿ ಮಾಯಿನೇ ಪಶ್ಯೇಷ ಮೇ ಅನಾರ್ಯಮನಂತ ಆದ್ಯೇ ಪರಾತ್ಮನಿ ತ್ವಯೈತಿ ಮಾಯಿನೇ ಮಾಯಾ ವಿತತ್ಯೇಕ್ಷುತಮಾತ್ಮವೈಭವಂ ಮಾಯಾಂ ವಿತತ್ಯೇಕ್ಷಿತುಮಾತ್ಮವೈಭವಂ ಮಾಯಾಂ ವಿತತ್ಯ ಈಕ್ಷುತಂ ಆತ್ಮವೈಭವಂ ಮಾಯಾಂ ವಿತತ್ಯೇಕ್ಷಿತುಮಾತ್ಮವೈಭವಂ ಹಿ ಅಹಂ ಕಿಯಾನ್ ಐಚ್ಛಮಿ ಇವ ಅರ್ಚಿ ಅಗ್ನೌ ಹೆಹಂ ಕಿಯಾನೈಚ್ಛರ್ಮಿವಾರ್ಚಿರಗ್ನೋ ಯಹಂ ಕಿಯಾನೈಚ್ಛಮಿ ವಾರ್ಚಿರಗ್ನೌ ಮಾಯಾಮಿತತ್ಯೇಕ್ಷುತಮಾತ್ಮನ ವೈಭವಂ ಹ್ಯಹಂ ಕಿಯಾನೈಚ್ಛಮಿ ವಾರ್ಚಿರಗ್ನೌ ಮಾಯಾಮಿತತ್ಯಕ್ಷಿತಮಾತ್ಮಂ ವೈಭವಂ ಹೆಹಂ ಕಿಯಾನೈಚ್ಛಮಿರ್ವಾರ್ಚಿರಗ್ನೋ
ಯಾರಾದ್ರೂ ಓದ್ತೀರಾ ಶ್ಲೋಕನ? ಯಾರಾದ್ರೂ ಇಬ್ಬರು ಓದಿ ಶ್ಲೋಕನ. ಹರೇ ಕೃಷ್ಣ ಗುರುಜಿ. ಓದಿ ಶ್ಲೋಕ ಮಾ. 9. ಪಶ್ಯೇಷ ಮೇ ಅನಾರ್ಯಮನಂತ ಆದ್ಯೇ ಪರಾತ್ಮನಿ ತ್ವಯೈಪಿ ಮಾಯೇ ಮಾಯಿನೇ ಮಾಯಾಂ ವಿತತ್ತೇಕ್ಷಿತುಮಾತ್ಮವೈಭವಂ ಹ್ಯಹಂ ಕಿಯಾನೈಚ್ಛಮಿರ್ವಾರ್ಚಿರಗ್ನೌ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಓದಿ ಮಾ. ಪಶ್ಯೇಚ್ಛಮೇನಾರ್ಯಮನಂತಾದ್ಯೇ ಪರಾತ್ಮನಿ ತ್ವಯತಿ ಮಾಯಿನಿ ಮಾಯಾಂ ವಿತತ್ಯೇಚಿತಮಾತ್ಮವೈಭವಂ ವಯಂ ಯಾನೇಚ್ಛಮಿವಾಚಿರಗ್ನೌ. ಹರೇ ಕೃಷ್ಣ. ಪಶ್ಯ ನೋಡು, ಪಶ್ಯ ನೋಡು, ಈಶ ಹೇ ಪ್ರಭುವೆ, ಹೇ ಈಶ ಪ್ರಭುವೇ, ಹೇ ಪ್ರಭುವೆ, ಮೇ ನನ್ನ ಮೇ ಮೇ ನನ್ನ ಅನಾರ್ಯಂ ಹೇಯವಾದ ನಡವಳಿಕೆಯನ್ನು, ಅನಾರ್ಯ ಹೇಯವಾದ ನಡವಳಿಕೆಯನ್ನು, ಅನಂತೆ ಅನಂತನ ವಿಶುದ್ಧವಾಗಿ, ಅನಂತೆ ಅನಂತೆ ಅನಂತನ ಶುದ್ಧವಾಗಿ, ಆದ್ಯೆ ಆದ್ಯನಾದ, ಆದ್ಯೇ ಆದ್ಯೆ ಆದ್ಯನಾದ, ಪರಾತ್ಮನಿ ಪರಮಾತ್ಮನಾದ, ಪರಾತ್ಮನೇ ಪರಮಾತ್ಮನಾದ, ಪರಮಾತ್ಮನಾದ ತ್ವಯಿ ನಿನ್ನಲ್ಲಿ, ತ್ವಯಿ ನಿನ್ನಲ್ಲಿ, ಅಪಿ ಹಾಗೂ, ಅಪಿ ಹಾಗೂ, ಮಾಯಿ ಮಾಯಿನಿ, ಮಾಯಿ ಮಾಯಿನಿ, ಇಂದ್ರಜಾಲಿಕರಿಗೂ, ಜಾಲಿಕರಿಗೂ, ಮಯಾಂ ನನ್ನ ಮಾಯಾಶಕ್ತಿಯನ್ನು, ಮಯಾಂ ನನ್ನ ಮಾಯಾಶಕ್ತಿಯನ್ನು, ಶಕ್ತಿಯನ್ನು ವಿತತ್ಯ ಹರಡಿ, ವಿತತ್ಯ ಹರಡಿ, ಹರಡಿ, ಈಕ್ಷಿತಂ ನೋಡಲು, ಈಕ್ಷಿತಂ ನೋಡಲು, ಆತ್ಮ ನಿನ್ನ, ಆತ್ಮ ನಿನ್ನ, ವೈಭವಂ ಪ್ರಭಾವವನ್ನು, ವೈಭವ ಪ್ರಭಾವವನ್ನು, ಹಿ ನಿಜವಾಗಿಯೂ, ಈ ನಿಜವಾಗಿಯೂ, ಅಹಂ ನಾನು, ಅಹಂ ಹಿಯಾನ್ ಎಷ್ಟು, ಕಿಯಾನ್ ಎಷ್ಟು, ಎಷ್ಟು ಐಚ್ಛಂ ಇಷ್ಟಪಟ್ಟೆನೋ, ಐಚ್ಛಂ ಇಷ್ಟಪಟ್ಟೆನು, ಇವ ಹೇಗೋ ಹಾಗೆ, ಇವ ಹೇಗೋ ಹಾಗೆ, ಅರ್ಚಿಹಿ ಒಂದು ಸಣ್ಣ ಕಿಡಿಯು, ಅರ್ಚಿ ಒಂದು ಸಣ್ಣ ಕಿಡಿಯು, ದೊಡ್ಡ ಪ್ರಮಾಣದ ಅಗ್ನವು ದೊಡ್ಡ ಪ್ರಮಾಣದ ಬೆಂಕಿಗೆ ಹೋಲಿಸಿದಾಗ, ಅಗ್ನವು ದೊಡ್ಡ ಪ್ರಮಾಣದ ಬೆಂಕಿಗೆ ಹೋಲಿಸಿದಾಗ. ಹೋಲಿಸಿದಾಗ ಅನುವಾದ ಮತ್ತು ಭಾವಾರ್ಥ ಶೀಲಪ್ರಭುಪಾದರಿಂದ. ಶೀಲಪ್ರಭುಪಾದರಿಗೆ ಜಯವಾಗಲಿ. ಹೇ ನನ್ನ ಪ್ರಭು, ನನ್ನ ಈ ಅನಾಗರಿಕ ವಿವೇಕವನ್ನು ಸ್ವಲ್ಪ ನೋಡು. ನಿನ್ನನ್ನು ಪರೀಕ್ಷೆ ನನ್ನ ಈ ಅನಾಗರಿಕ ವಿವೇಕವನ್ನು ಸ್ವಲ್ಪ ನೋಡು. ಮಾತಾಜಿ ಇರಿ, ಪ್ರಭುಜಿ ಓದ್ತಿದಾರೆ ಇರಿ. ನಿನ್ನನ್ನು ಪರೀಕ್ಷಿಸ ಬಯಸಿ ಮಾಯಾಪ್ರಭುಗಳಿಗೂ ಸಹ ದಿಗ್ಭ್ರಮೆಯನ್ನುಂಟು ಮಾಡುವ ಅನಂತ ಪರಮಾದಿ ಪರಮಾತ್ಮನಾದ ನಿನ್ನನ್ನು ಮುಚ್ಚಲು ನನ್ನ ಮಾಯಾಶಕ್ತಿಯನ್ನು ವಿಸ್ತರಿಸಲು ಪ್ರಯತ್ನಿಸಿದೆ. ನಿನಗೆ ಹೋಲಿಸಿದಾಗ ನಾನೆಷ್ಟರವನು? ಮಹಾಗ್ನಿಯ ಮುಂದೆ ನಾನು ಒಂದು ಸಣ್ಣ ಕಿಡಿ ಇದ್ದಂತಷ್ಟೇ. ಈಗ ರಿಪೀಟ್ ಮಾಡೋಣ. ಹೇ ನನ್ನ ಪ್ರಭು, ಹೇ ನನ್ನ ಪ್ರಭು, ನನ್ನ ಈ ಅನಾಗರಿಕ ವಿವೇಕವನ್ನು ಸ್ವಲ್ಪ ನೋಡು. ನನ್ನ ಈ ಈ ಅನಾಗರಿಕ ವಿವೇಕವನ್ನು ಸ್ವಲ್ಪ ನೋಡು. ನಿನ್ನನ್ನು ಪರೀಕ್ಷಿಸ ಬಯಸಿ ಮಾಯಾಪ್ರಭುಗಳಿಗೂ ಸಹ ದಿಗ್ಭ್ರಮೆಯನ್ನುಂಟು ಮಾಡುವ ಅನಂತ ಪರಮಾದಿ ಪರಮಾತ್ಮನಾದ ನಿನ್ನನ್ನು ಮುಚ್ಚಲು ನನ್ನ ಮಾಯಾಶಕ್ತಿಯನ್ನು ವಿಸ್ತರಿಸಲು ಪ್ರಯತ್ನಿಸಿದೆ. ನಿನಗೆ ಹೋಲಿಸಿದಾಗ ನಾನೆಷ್ಟರವನು? ಮಹಾಗ್ನಿಯ ಮುಂದೆ ನಾನು ಒಂದು ಸಣ್ಣ ಕಿಡಿ ಇದ್ದಂತಷ್ಟೇ. ಈಗ ಬ್ರಹ್ಮನೇ ಒಂದು ಸಣ್ಣ ಕಿಡಿ ಇದ್ರೆ ನಾವೆಲ್ಲ ಏನು ಅಲ್ವಾ? ಹೌದು ಗುರುಜಿ. ಆದ್ರೂ ನಮ್ಗೆ ಎಲ್ಲೋಲ್ ಇರ್ತೀವಿ ನಾವು ಲೋಕದಲ್ಲಿ. ಓಕೆ, ನಮ್ಮನ್ ಬಿಟ್ರಿಲ್ಲ ಅಂತ ಮಾತಾಡ್ತೀವಿ.
ಓಕೆ, ಅಯ್ಯೋ. ಗೀತಾ ಮಾತಾಜಿ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಗುರುಜಿ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಮಹಾಗ್ನಿಯು ಅನೇಕ ಕಿಡಿಗಳನ್ನು ಹೊರಡಿಸುತ್ತದೆ. ಆ ಕಿಡಿಗಳನ್ನು ಅಗ್ನಿಗೆ ಹೋಲಿಸಿದಾಗ ಅವು ಏನೂ ಅಲ್ಲವೆನ್ನಿಸುತ್ತವೆ. ಒಂದು ವೇಳೆ ಅವುಗಳಲ್ಲಿನ ಯಾವುದಾದರೊಂದು ಸಣ್ಣ ಕಿಡಿಯು ಮೂಲ ಅಗ್ನಿಯನ್ನು ಸುಡಲೆತ್ನಿಸಿದರೆ ಆ ಪ್ರಯತ್ನವು ಕೇವಲ ಹಾಸ್ಯಾಸ್ಪದವಾಗುತ್ತದೆ. ಬ್ರಹ್ಮನು ಇಲ್ಲಿ ಶ್ರೀಕೃಷ್ಣನನ್ನು ಈಶಾ ಎಂದು ಸಂಬೋಧಿಸುತ್ತಾನೆ. ಇದು ಶ್ರೀಕೃಷ್ಣನು ಪ್ರತಿಯೊಬ್ಬ ವ್ಯಕ್ತಿಗೂ ಪರಮಪ್ರಭು ಎಂಬುದನ್ನು ಸೂಚಿಸುವುದು ಮಾತ್ರವಲ್ಲ, ನಿರ್ದಿಷ್ಟವಾಗಿ ಬ್ರಹ್ಮನಿಗೆ ಒಡೆಯನು ಎಂಬುದನ್ನು ಸೂಚಿಸುತ್ತದೆ. ಬ್ರಹ್ಮನಾದರೋ ಭಗವಂತನ ನೇರ ಮಾರ್ಗದರ್ಶನದಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿಸುವಂತಹವನು ಹಾಗೂ ನೇರವಾಗಿ ಭಗವಂತನ ದೇಹದಿಂದಲೇ ಜನಿಸಿದಂತಹವನು. ಬ್ರಹ್ಮನು ಶ್ರೀಕೃಷ್ಣನನ್ನು ದಿಗ್ಭ್ರಮೆಗೊಳಿಸುವ ತನ್ನ ಅವಿವೇಕದ ಪ್ರಯತ್ನಕ್ಕಾಗಿ ನಾಚಿಕೆ ಪಟ್ಟನು ಹಾಗೂ ಭಗವಂತನ ಇಚ್ಛೆಗನುಗುಣವಾಗಿ ಆತ ಕ್ಷಮೆಯಾಚಿಸಲು ಅಥವಾ ದಂಡಿತನಾಗಲು ಸಂಪೂರ್ಣವಾಗಿ ಸಿದ್ಧನಿದ್ದನು. ಭಕ್ತನು ತಪ್ಪಾಗಿ ನಡೆದುಕೊಂಡಾಗ ಶ್ರೀಕೃಷ್ಣನು ಅನುಗ್ರಹಪೂರ್ಣವಾಗಿ ಶಿಕ್ಷಿಸದಿದ್ದರೆ ಅವರ ಮೌಢ್ಯವು ಹೆಚ್ಚಾಗುತ್ತಾ ಹೋಗುವುದಲ್ಲದೆ ಕ್ರಮೇಣ ಮೌಢ್ಯವು ಅವರ ಭಕ್ತಿಭಾವವನ್ನು ಆಕ್ರಮಿಸಿ ಬಿಡುತ್ತದೆ. ಆದ್ದರಿಂದ ಶ್ರೀಕೃಷ್ಣನು ಕೃಪೆ ತೋರಿ ತನ್ನ ಭಕ್ತರನ್ನು ಒಂದು ಶಿಸ್ತಿಗೊಳಪಡಿಸುತ್ತಾನೆ ಹಾಗೂ ಭಗವದ್ಧಾಮಕ್ಕೆ ಹಿಂತಿರುಗುವ ಪ್ರಗತಿ ಪಥದಲ್ಲಿ ಅವರನ್ನು ಕರೆದೊಯ್ಯುತ್ತಾನೆ. ಹರೇ ಕೃಷ್ಣ ಹರೇ ಗುರುಜಿ. ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಈ ಶ್ಲೋಕದಲ್ಲಿ ನಾವು ಏನು ತಿಳ್ಕೊತೀವಿ ಅಂದ್ರೆ ಬ್ರಹ್ಮದೇವನ ಈ ಪ್ರಾರ್ಥನೆಗಳಲ್ಲಿ ಇದು ಅತ್ಯಂತ ಹೃದಯ ಸ್ಪರ್ಶಿಯಾದ ಶ್ಲೋಕ. ಇದು ಬಹಳ ಭಾವನಾತ್ಮಕವಾದ ಒಂದು ಪ್ರಾರ್ಥನೆ ಅಂತ ಹೇಳ್ಬೋದು. ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಕೃಷ್ಣನ ಮುಂದೆ ತನ್ನ ತಪ್ಪು ಮತ್ತು ಅಹಂಕಾರವನ್ನು ಮುಕ್ತವಾಗಿ ಒಪ್ಕೊಳ್ತಾ ಇದ್ದಾನೆ. ನಂದು ತಪ್ಪಾಯಿತು, ಜೊತೆಗೆ ನಂದು ತುಂಬಾ ಅಹಂಕಾರವಾಗಿ ಕೂಡ ನಾನು ವರ್ತನೆ ಮಾಡಿದೆ ನಿನ್ನ ಜೊತೆ. ನಾನು ಎಷ್ಟರವನು ನಿನ್ನ ಮುಂದೆ, ಆದರೂ ಕೂಡ ಅದನ್ನು ನಾನು ತಿಳ್ಕೊಳ್ಳದೆ ನಾನು ತುಂಬಾ ಅಹಂಕಾರದಿಂದ ವರ್ತಿಸಿದೆ ಅಂತ ಅಂದ್ಬಿಟ್ಟು ಅತ್ಯಂತ ನಮ್ರತೆಯಿಂದ ಬ್ರಹ್ಮದೇವರು ಭಗವಂತನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ, ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಸಾಕ್ಷಾತ್ತಾದ ಬಲರಾಮನಿಗೂ ಕೂಡ ಭಗವಂತನ ಈ ಲೀಲೆ ಗೊತ್ತಾಗ್ಲಿಲ್ಲ. ಬಲರಾಮ ಪ್ರತಿ ಕ್ಷಣ ಪ್ರತಿ ಒಂದು ಇದರಲ್ಲಿ ಕೂಡ ಭಗವಂತನ ಸೇವೆ ಮಾಡಿಕೊಂಡು ಯಾವಾಗಲೂ ಅವನ ಜೊತೆಲೇ ಇರ್ತಾನೆ. ಅವನಿಗೆ ಇದು ಏನು ಗೊತ್ತಾಗ್ಲಿಲ್ಲ, ಈ ಲೀಲೆಗಳು ಗೊತ್ತಾಗ್ಲಿಲ್ಲ. ಸೊ ಆದ್ರೆ ಬ್ರಹ್ಮನಿಗೆ ಹೇಗೆ ಅರ್ಥವಾಗ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಬ್ರಹ್ಮದೇವರು ಕೂಡ ಯಾರಿದ್ದಾರೆ ಇವರು? ಬ್ರಹ್ಮದೇವನಿಗೆ ಕೃಷ್ಣ ಅಂತ ಗೊತ್ತಾಗ್ಲಿಲ್ಲ. ಫಸ್ಟ್ ಕೃಷ್ಣ ಅಂತ ಗೊತ್ತಾಗಿದ್ರೆ ಅವ್ರು ಎತ್ಕೊಂಡು ಹೋಗ್ತಿರ್ಲಿಲ್ಲ, ಇದೆಲ್ಲ ಕೆಲಸ ಮಾಡ್ತಿರ್ಲಿಲ್ಲ. ಕೃಷ್ಣನೇ ಬಂದಿರೋದಿಲ್ಲ ಅಂತ ಅವರಿಗೆ ಬ್ರಹ್ಮದೇವರಿಗೆ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಅವರು ಈ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ನಾವು ಬ್ರಹ್ಮದೇವರಿಗೆ ಅಹಂಕಾರ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಯಾವತ್ತೂ ಅಂದ್ಕೋಬಾರ್ದು. ಇಲ್ಲಿ ಬ್ರಹ್ಮದೇವರಿಗೆ ಗೊತ್ತಾಗ್ಲಿಲ್ಲ, ಇವರು ಈ ಪುಟ್ಟ ಬಾಲಕ ಏನಿದ್ದಾನೆ ಇವನು ಶ್ರೀಕೃಷ್ಣನೇ ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಯಾರೋ ಮಾಯಾವಿ ಇರಬೇಕು, ನೋಡೋಣ ಏನ್ ಮಾಡ್ತಾನೆ ಅಂದ್ಬಿಟ್ಟು ಅವರು ಈ ಕೆಲಸವನ್ನು ಮಾಡ್ತಾರೆ. ಸೊ ಆದ್ರೆ ಯಾವಾಗ ಈ ಕೃಷ್ಣನೇ ಇವರು ಅಂತ ಅವನಿಗೆ ಯಾವಾಗ ಬ್ರಹ್ಮದೇವರಿಗೆ ಚತುರ್ಮುಖ ಎಲ್ಲ ಇದರಲ್ಲೂ ಚತುರ್ಮುಖ ಇದು ಅವರ ಆರಾಧ್ಯ ದೇವತರಾದ ಈ ವಿಷ್ಣುವಿನ ದರ್ಶನ ಆಗುತ್ತೆ, ಚತುರ್ಭುಜ ವಿಷ್ಣುವಿನ ದರ್ಶನ ಆಗುತ್ತೆ ಎಲ್ಲ ಕರುಗಳಲ್ಲೂ ಮತ್ತೆ ಎಲ್ಲ ಗೋಪಾಲ ಬಾಲಕರಲ್ಲಿ ಅವನ ದರ್ಶನವನ್ನು ಮಾಡ್ತಾನೆ. ಯಾವಾಗ ಅವನ ದರ್ಶನ ಆಗುತ್ತೆ, ತನ್ನ ತಂದೆಯ ದರ್ಶನ ಆಗುತ್ತೆ ಅವನಿಗೆ ಎಲ್ಲರಲ್ಲೂ ಕೂಡ, ಅವಾಗ ಅವನಿಗೆ ತಪ್ಪ ಅರ್ಥ ಆಗುತ್ತೆ, ಓ ಇವ್ರು ಕೃಷ್ಣನೇ ಇರ್ಬೇಕು ಅಂದ್ಬಿಟ್ಟು. ಆವಾಗ ಬ್ರಹ್ಮದೇವರು ತಪ್ಪನ್ನು ಒಪ್ಕೊಳ್ತಾರೆ. ಇಲ್ಲಾಂದ್ರೆ ಅವ್ರು ಬೇಕಂತ ಮಾಡಿದ್ದಲ್ಲ, ಯಾರು ಇವು ಮಾಯಾವಿ ಹುಡುಗ ಇದ್ದಂಗಿದ್ದಂಗನಲ್ಲ, ಸೊ ಇವನ್ನೆಲ್ಲ ಈ ತರ ಏನ್ ಮಾಡ್ತಾ ಇದ್ದಾನೆ, ಏನೇನೋ ಮಾಯ ಮಾಡ್ತಾ ಇದ್ದಾನಲ್ಲ, ನೋಡೋಣ ಅಂದ್ಬಿಟ್ಟು ಅವರು ಈ ರೀತಿಯಾಗಿ ಮಾಡ್ತಾರೆ. ಸೊ ಯಾವಾಗ ವಿಷಯ ಗೊತ್ತಾಗುತ್ತೋ ಅವರು ಮುಕ್ತವಾಗಿ ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ ಮತ್ತು ಅತ್ಯಂತ ನಮ್ರತೆಯಿಂದ ಅವರು ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಬ್ರಹ್ಮದೇವರು ಕೃಷ್ಣನ ಗೋಪಾಲಕರು ಮತ್ತು ಕರುಗಳನ್ನು ಅಪಹರಿಸಿ ಕೃಷ್ಣನ ಶಕ್ತಿಯನ್ನು ಪರೀಕ್ಷಿಸಲು ಹೋದ ತಮ್ಮ ನಡವಳಿಕೆ ಏನಿದೆ ಅದಕ್ಕೆ ಅವರು ತಮ್ಮನ್ನು ತಾವೇ ಟೀಕಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರು ತಮ್ಮನ್ನೇ ತಾವೇ ಒಂದು ಬೈಕೋತಾ ಇದ್ದಾರೆ, ಭಗವಂತನ ಮುಂದೆ ಟೀಕೆ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮಹಾನ್ ಅಗ್ನಿ ಮತ್ತು ಒಂದು ಸಣ್ಣ ಕಿಡೆಯ ಒಂದು ಉದಾಹರಣೆಯನ್ನು ಕೊಡಲಾಗಿದೆ.
ಬ್ರಹ್ಮದೇವರು ಕೃಷ್ಣನನ್ನು ದೈತ್ಯಾಕಾರವಾದ ಉರಿಯುತ್ತಿರುವ ಮಹಾ ಅಗ್ನಿಗೆ ಹೋಲಿಸ್ತಾರೆ. ಅದು ದೈತ್ಯಾಕಾರದ ಅಗ್ನಿ, ಸಣ್ಣ ಅಗ್ನಿ ಅಲ್ಲ, ಮಹಾ ದೈತ್ಯಾಕಾರದ ಅಗ್ನಿ, ಪ್ರಳಯಾಗ್ನಿ ತರ ತುಂಬಾ ದೊಡ್ಡದಾದ ಅಗ್ನಿ. ಅದು ದೈತ್ಯಾಕಾರವಾದದ್ದು. ಅದಕ್ಕೆ ಆ ಬೆಂಕಿಗೆ ಆದಿ ಕೂಡ ಮತ್ತು ಅಂತ್ಯ ಏನಿಲ್ಲ. ಅಂತಹ ಬೆಂಕಿಯಲ್ಲಿ ತಾನು ಅಂತಹ ಬೆಂಕಿಯಿಂದ ಹೊರಬರುವ ಕೋಟಿಗಳ ಕಿಡಿಗಳು, ಅಂತ ಕಿಡಿಗಳಿಗೆ ನಾನು ಒಂದು ಅತ್ಯಲ್ಪ ಸಣ್ಣ ಕಿಡಿ ಅಂತ ಹೋಲಿಸ್ಕೊಂಡಿದ್ದಾನೆ. ಸೊ ಅಂತಹ ಒಂದು ಸಣ್ಣ ಕಿಡಿ ಕೂಡ ಮಹಾ ಅಗ್ನಿಯನ್ನೇ ಸುಡಲು ಅಥವಾ ಅದರ ಮುಂದೆ ತಮ್ಮ ಪ್ರಕಾಶವನ್ನು ತೋರಿಸ್ಲಿಕ್ಕೆ ಹೋದ್ರೆ ಅದು ಎಷ್ಟು ಹಾಸ್ಯಾಸ್ಪದ ಅಲ್ವಾ? ಅದೇ ರೀತಿ ಬ್ರಹ್ಮ ಹೇಳ್ತಾ ಇದ್ದೀನಿ, ತುಂಬಾ ಹಾಸ್ಯಾಸ್ಪದವಾದ ಕೆಲಸವನ್ನು ನಾನು ಮಾಡಿದ್ದೀನಿ. ಸೊ ಅದರಿಂದ ನಿನ್ನ ಮುಂದೆ ನೀನು ಮಾಯಾವಿಗಳನ್ನೇ ಮಾಯ ಮಾಡುವಂತಹ ವ್ಯಕ್ತಿ, ಅಂತಹ ಪರಬ್ರಹ್ಮ ನೀನು. ಅಂತಹವನ ಮೇಲೆ ನನ್ನ ಮಾಯೆಯನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ನೋಡಿ, ಎಷ್ಟು ಮೂರ್ಖತನ ನನ್ನದ್ದು, ದಯವಿಟ್ಟು ಕ್ಷಮಿಸು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಮಾಯಿನ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಮಾಯಾವಿಗಳಿಗೂ ಕೃಷ್ಣ ಭಗವಂತ. ಸೊ ಇಡೀ ಬ್ರಹ್ಮಾಂಡವನ್ನು ತನ್ನ ಮಾಯೆಯಿಂದ ಮೋಹಕ್ಕೆ ಒಳಗಿಸುವ ಶಕ್ತಿ ಬ್ರಹ್ಮನಿಗಿದೆ. ಕೇವಲ ಅವನ ಬ್ರಹ್ಮಾಂಡ ಮಾತ್ರ ಅವನಿಗೆ ಮಾಯೆಯಿಂದ ಮೋಹಗೊಳಿಸ್ಬೋದು. ಆದ್ರೆ ಕೃಷ್ಣನು ಯಾರು? ಅನಂತ ಬ್ರಹ್ಮಾಂಡಗಳ ಒಡೆಯ, ಅನಂತ ಕೋಟಿ ಬ್ರಹ್ಮಾಂಡಗಳ ಒಡೆಯ. ಸೊ ಅನಂತ ಕೋಟಿ ಬ್ರಹ್ಮಾಂಡಗಳ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಒಂದು ಬ್ರಹ್ಮ ಇರ್ತಾನೆ. ಸೊ ಅನಂತ ಕೋಟಿ ಬ್ರಹ್ಮಾಂಡಗಳು ಅಂದ್ರೆ ಅನಂತ ಕೋಟಿ ಬ್ರಹ್ಮರು ಇರ್ತಾರೆ. ಕೆಲವರು 4 ತಲೆಗಳ ಬ್ರಹ್ಮ, ನಮ್ಮ ಬ್ರಹ್ಮದೇವರು 4 ತಲೆಗಳ ಬ್ರಹ್ಮ. ಇದೇ ರೀತಿ 1 ತಲೆಯ ಬ್ರಹ್ಮನು ಇರ್ತಾರೆ, 1,00,000 ತಲೆಗಳ ಬ್ರಹ್ಮನು ಇರ್ತಾರೆ. ಸೊ ಬ್ರಹ್ಮನಿಗೆ ಎಷ್ಟು ತಲೆ ಇದೆ ಅಂದ್ರೆ ಅದು ಅವನ ಒಂದು ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ತಲೆಗಳು ಜಾಸ್ತಿ ಇರುತ್ತೆ ಅವನಿಗೆ. ಸೊ ಈ ರೀತಿಯಾಗಿ ಹೇಳ್ತಾರೆ ಆಚಾರ್ಯರು. ಸೊ ಅದರಿಂದ ಅಂತಹ ಲಕ್ಷ ಕೋಟಿ ಬ್ರಹ್ಮದೇವರುಗಳನ್ನು ಭ್ರಮೆಗೆ ಒಳಪಡಿಸುವ ಶಕ್ತಿ ಇರುವ ಶಕ್ತಿಯನ್ನು ಬ್ರಹ್ಮದೇವರು ನಾನು ಹೇಳ್ತಾ ಇದ್ದಾರೆ, ನಾನು ಈ ರೀತಿ ನಿನ್ನನ್ನು ಮೋಹಗೊಳಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ ಅಂದ್ಬಿಟ್ಟು. ಸೊ ಅದರಿಂದ ಬ್ರಹ್ಮದೇವನು ತನ್ನ ಸಣ್ಣ ಮಾಯೆಯಿಂದ ಕೃಷ್ಣನನ್ನು ಭ್ರಮೆಗೆ ತಳ್ಳಲು ಪ್ರಯತ್ನಿಸ್ತಾನೆ. ಅಂತಿಮವಾಗಿ ತಾನೇ ಏನ್ ಮಾಡ್ತಾನೆ, ಕೃಷ್ಣನ ಒಂದು ಮಾಯಾಜಾಲದಲ್ಲಿ ಸಿಲುಕಿ ಮೋಹಗೊಂಡ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ. ಅದರಿಂದ ಅನಾರ್ಯಂ ಅಂತೇಳಿ ನನ್ನ ಅಸಭ್ಯ ವರ್ತನೆ. ಸೊ ಬ್ರಹ್ಮದೇವರು ಅತ್ಯಂತ ನಮ್ರತೆಯಿಂದ ಹೇಳ್ಕೊತಾ ಇದ್ದಾರೆ, ನಾನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಆಗಿದ್ರು ಕೂಡ ನಿನ್ನ ವಿಷಯದಲ್ಲಿ ನಾನು ವರ್ತಿಸಿದ ರೀತಿ ಒಬ್ಬ ಆರ್ಯನಿಗೆ ತಕ್ಕುದಾದಂತಲ್ಲ. ಅಂದ್ರೆ ಒಂದು ಸಂಸ್ಕಾರವಂತ ಬ್ರಹ್ಮ ಮಾಡಬೇಕಾಗಿರೋ ಬ್ರಹ್ಮನ ಕ್ಯಾರೆಕ್ಟರ್ಗೆ ಸರಿಯಾದಂತಲ್ಲ. ನಾನು ಒಬ್ಬ ಮೂರ್ಖನಂತೆ, ಅಂದ್ರೆ ಅನಾರ್ಯನಂತೆ ನಡೆದುಕೊಂಡು ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ನಂತರ ಕೊನೆಗೆ ಆತ್ಮವೈಭವಂ ಈಕ್ಷಿತುಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತನ್ನ ಶಕ್ತಿಯ ಪ್ರದರ್ಶನದ ಹಂಬಲ ಬ್ರಹ್ಮದೇವನಿಗೆ. ಆತ್ಮವೈಭವಂ, ತನ್ನನ್ನು ತಾನೇ ಒಂದು ವೈಭವೀಕರಿಸಿಕೊಳ್ಳಿಕ್ಕೆ ಈಕ್ಷಿತುಂ ಅಂದ್ರೆ ಪ್ರದರ್ಶನದ ಹಂಬಲ. ಸೊ ಜೀವಿಗೆ ನಮಗೆಲ್ಲ ಅಷ್ಟೇ, ನಾವು ಜೀವಿಗಳಿಗೆ ಸ್ವಲ್ಪ ಅಧಿಕಾರ ಬಂತಾ, ಸ್ವಲ್ಪ ಜ್ಞಾನ ಸಿಗುತ್ತಾ, ಅವಾಗ ಏನ್ ಮಾಡ್ತೀವಿ, ಭಗವಂತ ಎಲ್ರಿಗಿಂತಲೂ ನಾನೇ ಶ್ರೇಷ್ಠ ಅಂದ್ಬಿಟ್ಟು ನಾವು ಸ್ಟೇಜ್ ಮಧ್ಯದಲ್ಲಿ ನಾವೇ ನಿಂತ್ಕೋಬೇಕು, ಮೈಕ್ ನಮ್ಗೆ ಫಸ್ಟ್ ಕೊಡಬೇಕು. ಆಮೇಲೆ ಮೈಕ್ ಕೊಟ್ರೆ ವಾಪಸ್ ಕೊಡೋ ಚಾನ್ಸೇ ಇಲ್ಲ ಪ್ರೋಗ್ರಾಮ್ ಮುಗಿಯೋವರೆಗೂ. ಈ ತರ ಜನಗಳನ್ನ ನಾವು ಬೇಕಾದಷ್ಟು ನೋಡ್ತೀವಿ ಈ ಲೋಕದಲ್ಲಿ. ಎರಡು ಮಾತುಗಳು ಅಂದ್ಬಿಟ್ಟು ಎಷ್ಟು ಮಾತುಗಳಾದ್ರೂ ಮುಗಿಯೋದೇ ಇಲ್ಲ ಅವ್ರದ್ದು. ಸೊ ಇದೇ ರೀತಿ ಮೈಕ್ ಸಿಕ್ಕಿದ್ರೆ ಬಿಡಲ್ಲ ಅಂದ್ಬಿಟ್ಟು, ಅದೇ ರೀತಿ ಸ್ವಲ್ಪ ಗೊತ್ತಿದೆ ಹೇಳ್ತಾ ಇರೋದು ಅದನ್ನೇ ಮಾತಾಡ್ತಾ ಇರೋದು, ಆ ರೀತಿ ಜನಗಳು. ಸೊ ಅದರಿಂದ ಬ್ರಹ್ಮದೇವನಿಗೂ ಆ ಕ್ಷಣದಲ್ಲಿ ನನ್ನ ಸೃಷ್ಟಿ ಶಕ್ತಿ ಮತ್ತು ಮಾಯೆ ಎಷ್ಟಿದೆ ಎಂದು ಕೃಷ್ಣನಿಗೆ ತೋರಿಸೋಣ. ಅಂದ್ರೆ ಕೃಷ್ಣನ ಶಕ್ತಿ ಗೊತ್ತಿಲ್ವಲ್ಲ ಬ್ರಹ್ಮದೇವರಿಗೆ, ಅವರಿಗೆ ಆ ಮಗುನೇ ಕೃಷ್ಣ ಅಂತ ಗೊತ್ತಿಲ್ವಲ್ಲ. ಸೊ ಅದರಿಂದ ಆ ಅಹಂಕಾರ ಮೂಡಿತ್ತು ಅವರಿಗೆ. ಅದರಿಂದ ಅವರು ಬ್ರಹ್ಮದೇವರು ಇಲ್ಲಿ ಮುಕ್ತವಾಗಿ ಒಪ್ಪಿಕೊಳ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಂದ್ರೆ ಅಹಂಕಾರದ ಪತನ, ಬ್ರಹ್ಮದೇವರ ಅಹಂಕಾರದ ಪತನ ಮತ್ತು ಭಗವಂತನ ಕೃಪೆ ಬೇಕು ಅಂದ್ರೆ ನಾವು ನಮ್ರತೆಯನ್ನು ಬೆಳೆಸ್ಕೊಳ್ಬೇಕು. ಈ ರೀತಿ ಅಹಂಕಾರಿಯಾಗಿ ಹೋದ್ರೆ ನಮಗೆ ಭಗವಂತನ ಕೃಪೆ ಸಿಗುವುದಿಲ್ಲ. ಸೊ ಕೇವಲ ಒಂದು ಸಂಪತ್ತು ಮತ್ತು ಅಧಿಕಾರವನ್ನು ಪಡೆದ ತಕ್ಷಣ ಅಹಂಕಾರ ಪಡಬಾರದು ಅಂತ. ಸೊ ಬ್ರಹ್ಮದೇವನಂತ ಮಹಾತ್ಮನೇ ಕೃಷ್ಣನ ಮುಂದೆ ಒಂದು ಸಣ್ಣ ಕಿಡಿಯಂತೆ ನಿಂತಿರುವಾಗ ನಮ್ಮ ಅಸ್ತಿತ್ವ ಎಷ್ಟು ಅತ್ಯಲ್ಪವಾದದ್ದು, ನಮ್ಮ ಮಾನವ ಜೀವಿಗಳ ಅಸ್ತಿತ್ವ ಎಷ್ಟು ಅತ್ಯಲ್ಪವಾದದ್ದು. ನಮ್ಮಲ್ಲಿರುವ ಅಹಂಕಾರವನ್ನು ತೊರೆದು ಭಗವಂತನಿಗೆ ಶರಣಾದಾಗ ಮಾತ್ರ ನಮಗೆ ನಿಜವಾದ ಜ್ಞಾನೋದಯವಾಗುತ್ತದೆ ಎನ್ನುವುದು ಈ ಬ್ರಹ್ಮದೇವರ ಪ್ರಾರ್ಥನೆಯಿಂದ ನಾವು ತಿಳ್ಕೋಬಹುದು. ಸ್ವಲ್ಪ ನಾವು ಸರೆಂಡರ್ ಆದ್ರೆ ಸಾಕು, ಸ್ವಲ್ಪ ಮಿಪಿ ಸರೆಂಡರ್ ಆದ್ರೆ ಭಗವಂತ ಶರಣಾಗತಿ ಆದ್ರೆ ಸಾಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸ್ವಲ್ಪ ಸರೆಂಡರ್ ಆದ್ರೂ ಸಾಕು, ಕೃಷ್ಣ ಬಿಡೋದಿಲ್ಲ. ಆಮೇಲೆ ನಮ್ಮನ್ನ ಅವನ್ ಕೈ ಹಿಡಿದು ಎಳ್ಕೊಂಡು ಹೋಗ್ತಾನೆ ತನ್ನ ಲೋಕಕ್ಕೆ.
ಸೊ ಅಷ್ಟು ಕರುಣಾಮಯಿ ಅವನು. ಇವನು ಸಂಪೂರ್ಣ ಶರಣ ಆಗ್ತಾಗ್ಲಿ 100% ಆದರೆ ನಾವು ಎಷ್ಟು ಬೇಗ ಆದರೆ ಅಷ್ಟು ಒಳ್ಳೆಯದು. ಕೊನೆಗೆ ಆಗಲೇಬೇಕು. ಆದರೆ ನಾವು ಸ್ವಲ್ಪ ಶರಣಾಗತಿ ಆದರೂ ಕೂಡ ಭಗವಂತ ಕೈ ಹಿಡ್ಕೊಳ್ತಾನೆ, ಮತ್ತೆ ನಮ್ಮನ್ನು ಬೀಳಲಿಕ್ಕೆ ಬಿಡುವುದಿಲ್ಲ. ಸೊ ಅವನು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾನೆ. ಸೊ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 10. ಅತಃ ಸಮಸ್ವಾಚ್ಯುತಮೇ ರಜೋ ಭುವೋ ಸಮಸ್ಯಾಚ್ಯುತ ಮೇರ ರಜೋ. ಅತಃ ಕ್ಷಮಸ್ವಾಚ್ಯುತ ಮೇ ರಜೋ ಭುವೋ ತಥಾ ಸಮಸ್ಯಾಚ್ಯುತ ಮೇ ರಜೋ. ಯಜ ನತಸ್ತಸ್ತ್ವ ತಗೀಶಮಾನಿನಃ ಯಜಾನತಸ್ತ ಮಾನಿನಃ. ನಾವು ಇದು ಸ್ವಲ್ಪ ಬಿಡಿಸಿರೋ ಶಬ್ದಗಳನ್ನ ಓದೋಣ, ಯಾಕಂದ್ರೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಎರಡನೇ ಲೈನ್, ಹಿ ಅಜಾನತಃ ತ್ವತ್ ಪೃಥಕ್ ಈಶಮಾನಿನಃ ಸಮಸ್ಯ ಅಚ್ಯುತ ಮೇ ರಜೋ ಭುವಃ. ಸ್ವಲ್ಪ ಪೇಲೆ ಕೆಳಗೆ ಆಗ್ತಾ ಇದೆ. ಮೊದಲಿಂದ ಓದೋಣ. ಅತಃ ಕ್ಷಮಸ್ವ ಅಚ್ಯುತ ಹೇ ಮೇ ರಜೋ ಭುವೋ ಭುವಃ ಹಿ ಅಜಾನತಃ ತ್ವತ್ ಪೃಥಕ್ ಈಶಮಾನಿನಃ ಅಜ ಅವಲೇಪ ಅಂಧತಮಃ ಅಂಧಚಕ್ಷುಷಃ ಏಷಃ ಅನುಕಂಪ್ಯಃ ಮಯಿ ನಾಥವಾನ್ ಇತಿ. ಯಾರಾದ್ರೂ ಓದ್ತೀರಾ ಶ್ಲೋಕ? ಹರೇ ಕೃಷ್ಣ ಗುರುಜಿ, ಟ್ರೈ ಮಾಡ್ತೀನಿ. ಓದಿ ಮತ್ತೆ. ಅಥ ಕ್ಷಮಸ್ವಾಚ್ಯುತ ಮೇ ರಜೋ ಭುವೋ ಯಜಾನಂತಸ್ತ್ವತ್ಪೃಥಗೀಶಮಾನಿನ ಅಜಾವಲೇಪಾಂಧತಮೋಂಧಚಕ್ಷುಷಾ ಏಷಾನುಕಂಪ್ಯೋ ಮಯಿ ನಾಥವಾನಿತಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಪ್ರಭುಜಿ ಓದ್ಲಾ? ಓದಿ ಮಾತಾಜಿ. ತಥಾ ಕ್ಷಮಸ್ಯಾಚ್ಯುತ ಮೇ ರಜೋ ಭುವೋ ಈಜಾನತಃ ನತಸ್ತ್ವ ಪೃಥಕ್ ಗೀಶಮಾನಿನಃ ಅಜಾವಾಲೆ ಪಾಂಧತಮೋಂಧ ಚಕ್ಷುಷಾ ಏಕೋನುಕಂಪ್ಯೋ ಮಹೀನಾಥವಾನಿತಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅತಃ ಆದ್ದರಿಂದ, ಕ್ಷಮಸ್ವ ದಯವಿಟ್ಟು ಕ್ಷಮಿಸು, ದಯವಿಟ್ಟು ಕ್ಷಮಿಸು, ಅಚ್ಯುತ ಹೇ ಅಮೋಘನೆ, ಮೇ ನನ್ನ, ರಜೋಭುವಃ ರಜೋಗುಣದಿಂದ ಹುಟ್ಟಿದ, ಹಿ ನಿಜವಾಗಿಯೂ, ಅಜಾನತಃ ತಿಳುವಳಿಕೆ ಇಲ್ಲದ, ತ್ವತ್ ನಿನ್ನಿಂದ, ಬೇರೆಯಾಗಿ, ಪೃಥಕ್ ಬೇರೆಯಾಗಿ, ಈಶ ನಿಯಾಮಕನೆಂದು, ಮಾನಿನಃ ನನ್ನನ್ನು ತಿಳಿದುಕೊಂಡ, ಅಜ ಹುಟ್ಟಿಲ್ಲದ, ಸೃಷ್ಟಿಕರ್ತನ, ಅಜ ಹುಟ್ಟಿಲ್ಲದ ಸೃಷ್ಟಿಕರ್ತನ, ಅವಲೇಪ ಹೊದಿಕೆಯಿಂದ, ಅಂಧತಮಃ ಮೌಢ್ಯದ ಅಂಧಕಾರದಿಂದ, ಅಂಧ ಕುರುಡಾದ, ಚಕ್ಷುಷಃ ಕಣ್ಣುಗಳುಳ್ಳ, ಏಷಃ
ಇವನು ಏಷಃ ಇವನು ಅನುಕಂಪ್ಯ ಕರುಣೆಗೆ ಅರ್ಹನು ಅನುಕಂಪ್ಯಃ ಕರುಣೆಗೆ ಅರ್ಹನು ಮಯಿ ನನ್ನಲ್ಲಿ ಮಯಿ ನನ್ನಲ್ಲಿ ನಾಥವಾನ್ ಒಡೆತನವನ್ನು ಪಡೆದವನು ನಾಥವಾ ಒಡೆತನವನ್ನು ಪಡೆದವನು ಇತಿ ಎಂದು ತಿಳಿಯುತ್ತಾ. ಇತಿ ಎಂದು ತಿಳಿಯುತ್ತಾ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ಹೇ ಅಚ್ಯುತ ಪ್ರಭುವೇ, ದಯವಿಟ್ಟು ನನ್ನ ಅಪರಾಧಗಳನ್ನು ಮನ್ನಿಸು. ನಾನು ರಜೋಗುಣದಲ್ಲಿ ಜನಿಸಿದ್ದೇನೆ. ಆದ್ದರಿಂದ ನಿನ್ನಿಂದ ಸ್ವತಂತ್ರವಾದ ನಿಯಾಮಕನೇ ನಾನೆಂದು ಭಾವಿಸಿ ಮೂರ್ಖನಾಗಿರುತ್ತೇನೆ. ನನ್ನ ಕಣ್ಣುಗಳು ಅಜ್ಞಾನದ ಅಂಧಕಾರದಿಂದ ಕುರುಡಾಗಿವೆ. ಅವು ಬ್ರಹ್ಮಾಂಡದ ಜನ್ಮರಹಿತ ಸೃಷ್ಟಿಕರ್ತನೇ ನಾನೆಂದು ಭಾವಿಸುವಂತೆ ಮಾಡಿವೆ. ಆದರೆ ನಾನು ನಿನ್ನ ಸೇವಕ. ನಿನ್ನ ಅನುಗ್ರಹಕ್ಕೆ ನಾನು ಅರ್ಹನೆಂದು ದಯವಿಟ್ಟು ಸ್ವೀಕರಿಸು. ಈಗ ರಿಪೀಟ್ ಮಾಡೋಣ. ಆದ್ದರಿಂದ ಹೇ ಅಚ್ಯುತ ಪ್ರಭುವೇ, ಆದ್ದರಿಂದ ಹೇ ಅಚ್ಯುತ ಪ್ರಭುವೇ, ದಯವಿಟ್ಟು ನನ್ನ ಅಪರಾಧಗಳನ್ನು ಮನ್ನಿಸು. ದಯವಿಟ್ಟು ನನ್ನ ಅಪರಾಧಗಳನ್ನು ಮನ್ನಿಸು. ನಾನು ರಜೋಗುಣದಲ್ಲಿ ಜನಿಸಿದ್ದೇನೆ. ನಾನು ರಜೋಗುಣದಲ್ಲಿ ಜನಿಸಿದ್ದೇನೆ. ಆದ್ದರಿಂದ ನಿನ್ನಿಂದ ಸ್ವತಂತ್ರನಾದ ನಿಯಾಮಕನೇ ನಾನೆಂದು ಭಾವಿಸಿ ಮೂರ್ಖನಾಗಿರುತ್ತೇನೆ. ನನ್ನ ಕಣ್ಣುಗಳು ಅಜ್ಞಾನದ ಅಂಧಕಾರದಿಂದ ಕುರುಡಾಗಿವೆ. ಅವು ಬ್ರಹ್ಮಾಂಡದ ಜನ್ಮರಹಿತ ಸೃಷ್ಟಿಕರ್ತನೇ ನಾನೆಂದು ಭಾವಿಸುವಂತೆ ಮಾಡಿವೆ. ಆದರೆ ನಾನು ನಿನ್ನ ಸೇವಕ. ನಿನ್ನ ಅನುಗ್ರಹಕ್ಕೆ ನಾನು ಅರ್ಹನೆಂದು ದಯವಿಟ್ಟು ಸ್ವೀಕರಿಸು. ಗೀತಾ ಮಾತಾಜಿ ಓದಿದ್ರಲ್ಲ, ವರದಾ ಮಾತಾಜಿ ಓದ್ತೀರಾ? ವರದಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಓದಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಓದಿ ಮಾತಾಜಿ. ಈ ರೀತಿಯಾಗಿ ತನ್ನ ವಾದವನ್ನು ಮಂಡಿಸ ಬಯಸುತ್ತಾನೆ ಎಂದು ಬ್ರಹ್ಮನು ಭಗವಂತನಿಗೆ ಹೇಳಿದನೆಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ವ್ಯಾಖ್ಯಾನಿಸುತ್ತಾರೆ. ನನ್ನ ಪ್ರಿಯ ಪ್ರಭು, ನಾನು ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ದರಿಂದ ಶಿಕ್ಷಾರ್ಹನಾಗಿದ್ದೇನೆ. ಇನ್ನೊಂದು ನೆಲೆಯಲ್ಲಿ ನಾನು ಅಜ್ಞಾನಿಯಾದುದರಿಂದ ನನ್ನನ್ನು ಮುಗ್ಧ ಮೂರ್ಖನೆಂದು ತಿಳಿದು ನೀನು ನನ್ನ ಬಗ್ಗೆ ಕರುಣೆ ತೋರಿಸಬೇಕು. ಹೀಗಾಗಿ ನಾನೀಗ ಶಿಕ್ಷೆ ಹಾಗೂ ಕರುಣೆ ಎರಡಕ್ಕೂ ಅರ್ಹನು. ಆದ್ದರಿಂದ ನೀನು ನನ್ನ ವಿಷಯದಲ್ಲಿ ಸಹಾನುಭೂತಿ ತೋರಿ ನನ್ನನ್ನು ಕ್ಷಮಿಸಿ ಅನುಗ್ರಹಿಸು. ಏನೇ ಆದರೂ ಶ್ರೀಕೃಷ್ಣನು ತನ್ನ ತಂದೆ ಹಾಗೂ ಸ್ವಾಮಿಯಾದುದರಿಂದ ಆತನ ವಿನೀತ ಸೇವಕನ ದುರ್ದೈವದ ಉಲ್ಲಂಘನೆಗಳನ್ನು ಕ್ಷಮಿಸಬೇಕೆಂದು ಭಗವಂತನಿಗೆ ಬ್ರಹ್ಮನು ವಿನಂತಿಸಬೇಸಿದನು ಎಂಬುದನ್ನು ನಾಥವಾನ್ ಇತಿ ಎಂಬ ಪದಗಳು ಸೂಚಿಸುತ್ತವೆ. ಪ್ರತಿಯೊಬ್ಬ ಬದ್ಧಾತ್ಮನು ಆತ ಬ್ರಹ್ಮನಾಗಿರಲಿ ಅಥವಾ ಕ್ಷುದ್ರ ಇರುವೆಯಾಗಿರಲಿ ತನ್ನನ್ನು ಈ ಭೌತಿಕ ಜಗತ್ತಿನೊಳಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದರ ಮೂಲಕ ದೇವೋತ್ತಮ ಪರಮಪುರುಷನ ಜೊತೆಗಿನ ತನ್ನ ಶಾಶ್ವತ ಸಂಬಂಧವನ್ನು ಮರೆಯುತ್ತಾನೆ. ಬ್ರಹ್ಮನು ಕೂಡ ವಿಶ್ವದ ಸೃಷ್ಟಿಕರ್ತನೆಂಬ ತನ್ನ ಪ್ರತಿಷ್ಠಿತ ಸ್ಥಾನದಿಂದಾಗಿ ತಾನೇ ಈ ಜಗತ್ತಿನ ಒಡೆಯನೆಂದು ಗುರುತಿಸಿಕೊಳ್ಳುವ ಮನೋಭಾವವನ್ನು ಹೊಂದಿರುತ್ತಾನೆ. ಇದರಿಂದಾಗಿ ಕೆಲವೊಮ್ಮೆ ಆತ ತಾನು ಪರಮಪ್ರಭುವಿನ ಕ್ಷುದ್ರ ಸೇವಕನೆಂಬ ತನ್ನ ಸ್ಥಿತಿಯನ್ನು ಮರೆಯುತ್ತಾನೆ. ಈಗ ಶ್ರೀಕೃಷ್ಣನ ಅನುಗ್ರಹದಿಂದ ಈ ಮಿಥ್ಯಾ ಸಂಬಂಧವನ್ನು ಸರಿಪಡಿಸಿಕೊಂಡು ಬ್ರಹ್ಮನು ತಾನು ಭಗವಂತನ ಶಾಶ್ವತ ಸೇವಕನೆಂಬ ತನ್ನ ಸ್ವರೂಪ ಸ್ಥಿತಿಯನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ ಓದ್ತೀರಾ? ಆಗೋಯ್ತು, ಅಷ್ಟೇ ಇರೋದು. ಓಕೆ, ಸೊ ಶ್ಲೋಕವನ್ನು ನೋಡೋಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ, ಆಯ್ತಾ, ಮುಗೀತಾ? ಏನ್ ಮಾತಾಜಿ? ಅದು ಭಾವಾರ್ಥ ಅಷ್ಟೇ ಇದ್ದದ್ದು. ಆಗ್ಲಿ ಪ್ರಭುಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಓದ. ಸೊ ಈ 10ನೇ ಶ್ಲೋಕದಲ್ಲಿ ಬ್ರಹ್ಮದೇವರ ಪ್ರಾರ್ಥನೆಗಳ ಒಂದು ಭಾವಪೂರ್ಣವಾದ ಶರಣಾಗತಿಯನ್ನು ನಾವು ನೋಡ್ತಾ ಇದ್ದೀವಿ. ತನ್ನ ಅಹಂಕಾರ ಮತ್ತು ತಪ್ಪುಗಳನ್ನು ಮುಕ್ತವಾಗಿ ಒಪ್ಪಿಕೊಂಡ ಬ್ರಹ್ಮದೇವನ ಹಿಂದಿನ ಶ್ಲೋಕದಲ್ಲಿ ಒಪ್ಕೋತಾನೆ ಅಹಂಕಾರ ಮತ್ತು ತಪ್ಪುಗಳನ್ನು. ಇಲ್ಲಿ ಕೃಷ್ಣನ ಮುಂದೆ ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ದಂಡವತ್ ಪ್ರಣಾಮ ಮಣಿತಾನೆ. ತನಗೆ ಯಾವುದೇ ಅರ್ಹತೆ ಇಲ್ಲದಿದ್ರೂ ಕೂಡ
ಕೇವಲ ಕೃಪೆಯ ಆಧಾರದ ಮೇಲೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾನೆ. ಅಂದ್ರೆ ಕ್ಷಮೆ ಬೇಡಲಿಕ್ಕೆ ನನಗೆ ಅರ್ಹತೆ ಇಲ್ಲ, ಆದರೂ ಕೂಡ ನೀನು ಕ್ಷಮೆಯನ್ನು ಕೊಡಬಹುದು, ಕ್ಷಮೆ ಕೊಡದೇನೂ ಇರ್ಬೋದು, ಆದ್ರೆ ನನಗೆ ಕ್ಷಮೆಯನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ, ಕ್ಷಮೆಯನ್ನು ಯಾಚಿಸ್ತಾ ಇದ್ದಾನೆ. ಸೊ ನಂತರ ಇಲ್ಲಿ ಕ್ಷಮೆಯನ್ನು ಬೇಡ್ತಾ ಇದ್ದಾನೆ. ಸೊ ನಂತರ ಏನ್ ಮಾಡ್ತಾ ಇದ್ದಾನೆ, ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಕೆಲವು ಮುಖ್ಯವಾದ ಒಂದು ಒಳನೋಟಗಳಲ್ಲಿ ಇದರಲ್ಲಿ ಭಾವಾರ್ಥದಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ, ಬ್ರಹ್ಮದೇವರು ಕೃಷ್ಣನ ಪಾದಗಳಿಗೆ ಶರಣಾಗಿ ತನ್ನ ಸ್ಥಿತಿಯನ್ನು, ಅತ್ಯಂತ ದೈನ್ಯವಾದ ಸ್ಥಿತಿಯನ್ನು ವಿವರಿಸ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಕೊಟ್ಟಿರುವ ಒಂದು ವ್ಯಾಖ್ಯಾನದ ಪ್ರಕಾರ ತುಂಬಾ ಉತ್ತಮವಾದ ಒಂದು ವ್ಯಾಖ್ಯಾನವನ್ನು ವಿಶ್ವನಾಥ ಚಕ್ರವರ್ತಿ ಪ್ರಭುಗಳು ಕೊಟ್ಟಿದ್ದಾರೆ. ಬ್ರಹ್ಮದೇವನು ಕೃಷ್ಣನ ಮುಂದೆ ಮಂಡಿಸಿದ ತರ್ಕ ಮತ್ತು ಬದ್ಧ ಜೀವಿಗಳ ಅಹಂಕಾರದ ಸ್ವರೂಪವನ್ನು ಈ ಶ್ಲೋಕದಲ್ಲಿ ನಾವು ಚೆನ್ನಾಗಿ ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ. ಸೊ ಇಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಬ್ರಹ್ಮದೇವನ ಮನಸ್ಥಿತಿಯನ್ನು ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಕೃಷ್ಣನ ಮುಂದೆ ಬ್ರಹ್ಮದೇವರು ವಾದನೆ ಮಾಡ್ತಾ ಇದ್ದಾರೆ. ಪ್ರಭು, ನಾನು ಮಾಡಿದ ತಪ್ಪು ತುಂಬಾ ದೊಡ್ಡದಾಗಿದೆ, ಹಾಗಾಗಿ ನನಗೆ ಶಿಕ್ಷೆ ಆಗಲೇಬೇಕು. ಆದ್ರೆ ಅದೇ ಸಮಯದಲ್ಲಿ ನಾನು ರಜೋಗುಣದ ಪ್ರಭಾವದಿಂದ ಈ ಕೆಲಸವನ್ನು ಮಾಡಿದ್ದೇನೆ. ಸೊ ಒಬ್ಬ ಕಣ್ಣು ಮುಚ್ಚಿ ಒಬ್ಬರಿಯಾಗಿ ಕಣ್ಣು ಮುಚ್ಕೊಂಡಿರ್ತಾನೆ, ಒಬ್ಬ ಅಜ್ಞಾನಿ ಕುರುಡ ಏನ್ ಮಾಡ್ತಾನೆ, ಮತ್ತು ಅಜ್ಞಾನಿ ಮತ್ತು ಮೂರ್ಖನ ತಪ್ಪು ಮಾಡಿದಾಗ ಕ್ಷಮಿಸದೇ ಇರುವುದು ದೊಡ್ಡವರ ಲಕ್ಷಣ, ಕ್ಷಮಿಸುವುದು ದೊಡ್ಡವರ ಲಕ್ಷಣ. ಯಾರಾದ್ರೂ ಮೂರ್ಖರು ತಪ್ಪು ಮಾಡಿದ್ರೆ ದೊಡ್ಡವರು ಅದನ್ನು ಕ್ಷಮಿಸ್ತಾರೆ. ಸೊ ಹೀಗೆ ನಾನು ಶಿಕ್ಷೆ ಮತ್ತು ಕ್ಷಮೆ ಎರಡಕ್ಕೂ ಅರ್ಹನಾಗಿದ್ದೇನೆ. ಸೊ ಬ್ರಹ್ಮದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲನೇದಾಗಿ ನಾನು ತಪ್ಪು ಮಾಡಿದ್ದೇನೆ, ಅದರಿಂದ ಶಿಕ್ಷೆ ಆಗ್ಲೇಬೇಕು. ಇಲ್ಲ, ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಾನು ಮತ್ತೆ ತಪ್ಪು ಮಾಡ್ತಾನೆ ಇರ್ತೀನಿ, ಅದರಿಂದ ಶಿಕ್ಷೆಗೆ ಅರ್ಹ ನಾನು. ಆದ್ರೆ ಅದೇ ಸಮಯದಲ್ಲಿ ನಾನು ರಜೋಗುಣದ ಪ್ರಭಾವದಲ್ಲಿ ಸಿಕ್ಕಿಕೊಂಡು ಈ ತಪ್ಪನ್ನು ಮಾಡಿದ್ದೇನೆ, ಆದ್ರಿಂದ ಒಬ್ಬ ಮೂರ್ಖನನ್ನು ಕ್ಷಮಿಸುವುದು ದೊಡ್ಡವರ ಲಕ್ಷಣ. ನೀನು ಕ್ಷಮಿಸದೇ ಇದ್ರೆ ಇನ್ಯಾರು ಕ್ಷಮಿಸ್ಲಿಕ್ಕೆ ಸಾಧ್ಯ? ನೀನು ನನ್ನ ತಂದೆ ನನ್ನನ್ನು ಕ್ಷಮಿಸದೇ ಇದ್ರೆ ಇನ್ಯಾರು ಕ್ಷಮಿಸ್ಲಿಕ್ಕೆ ಸಾಧ್ಯ? ಸೊ ಹೀಗಾಗಿ ಬ್ರಹ್ಮದೇವರು ಹೇಳ್ತಾ ಇದ್ರೆ, ನಾನು ಶಿಕ್ಷೆ ಮತ್ತು ಕ್ಷಮೆಗೆ ಎರಡಕ್ಕೂ ಅರ್ಹನಾಗಿದ್ದೇನೆ, ಆದರೂ ಕೂಡ ನೀನು ತುಂಬಾ ಉದಾರವಾಗಿರುವುದರಿಂದ ದಯವಿಟ್ಟು ಶಿಕ್ಷೆಯನ್ನು ಕೈಬಿಟ್ಟು ನನಗೆ ಕ್ಷಮೆ ಮತ್ತು ಕರುಣೆಯನ್ನು ನನಗೆ ಪ್ರಸಾದಿಸು ಅಂತ ಬ್ರಹ್ಮದೇವರು ಕೇಳ್ಕೊತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವರು ನಾಥವಾನ್ ಸಂಬಂಧವನ್ನು ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಅಂದ್ರೆ ತಂದೆ ಮತ್ತು ಮಗನ ಸಂಬಂಧದಲ್ಲಿ ಹೇಗೆ ಮಗನನ್ನು ತಿದ್ದುತ್ತಾರೆ ಅಂದ್ಬಿಟ್ಟು. ಸೊ ಮೊದಲನೇದಾಗಿ ತಂದೆ ಮಗನನ್ನು ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ಲೇಬೇಕು. ಆದ್ರೆ ಮಗ ಆಗ್ಲೇ ಚೇಂಜ್ ಆಗ್ಬಿಟ್ಟಿದ್ದಾನೆ, ಕ್ಷಮೆ ಕೇಳ್ತಾ ಇದ್ದಾನೆ, ಶರಣಾಗತರಾಗ್ತಾ ಇದ್ದಾರೆ ತಂದೆಗೆ, ಅಂದ್ರೆ ಇವಾಗ ಅವನು ಕ್ಷಮಿಸ್ಬಿಟ್ಟು ಮತ್ತೆ ಮಾಡ್ಬೇಡಪ್ಪ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳ್ತೀವಿ. ನಾವು ಹಂಗೆ ಮಾಡ್ತೀವಲ್ಲ ಮಕ್ಕಳಿಗೆ, ಆವಾಗ ಅವ ತಪ್ಪನ್ನು ತಿಳ್ಕೊಂಡಿದ್ದೇವೆ, ಅಪ್ಪ ಅಲ್ವಾ ಅಮ್ಮ ನಮ್ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂದ್ರೆ ನಾವು ಪ್ರೀತಿಯಿಂದ ಕ್ಷಮಿಸ್ಬಿಡ್ತೇವೆ. ಸೊ ಅದೇ ರೀತಿ ಕೃಷ್ಣನಿಗೂ ಕೂಡ ಅದೇ ರೀತಿ ಬ್ರಹ್ಮದೇವರು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಪ್ರಭು, ನಾನು ತಪ್ಪು ಮಾಡ್ಬಿಟ್ಟಿದ್ದೇನೆ, ಸೊ ನೀವು ಕ್ಷಮಿಸ್ಲೂಬಹುದು, ಶಿಕ್ಷೆಯನ್ನು ಕೊಡ್ಬೋದು, ಶಿಕ್ಷೆಗೂ ನಾನು ಅರ್ಹನಾಗಿದ್ದೇನೆ. ಯಾಕಂದ್ರೆ ನಾನು ಶಿಕ್ಷೆ ಕೊಡದೇ ಇದ್ರೆ ನೀವು ಏನ್ ಮಾಡ್ತೀನಿ, ನಾನು ಮತ್ತೆ ಅದೇ ತಪ್ಪನ್ನು ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಶಿಕ್ಷೆಯನ್ನು ಕೊಡ್ಲೇಬೇಕು ಮತ್ತು ನಾನು ಕ್ಷಮೆಗೆ ಅರ್ಹನಾಗಿದ್ದೇನೆ, ಯಾಕಂದ್ರೆ ನೀನು ನನ್ನ ತಂದೆ. ಸೊ ತಂದೆ ಮಕ್ಕಳನ್ನ ಕ್ಷಮೆ ಮಾಡದೆ ಇತಿ, ನಾಥವಾ ನೀತಿ ಅಂತ ಹೇಳಿ. ಸೊ ಈ ಪದದ ನೀಳವಾದ ಒಂದು ಆಳವಾದ ಅರ್ಥ ಇದು. ಸೊ ಬ್ರಹ್ಮದೇವನು ಕೃಷ್ಣನಿಗೆ ನೆನಪು ಮಾಡ್ಕೊಡ್ತಾ ಇದ್ದಾನೆ, ನಾನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಕೊನೆಗೆ ನಿನ್ನ ಮಗನೇ ಅಲ್ವಾ, ನಿನ್ನ ಮಗ ಮತ್ತು ನಿನ್ನ ಸೇವಕ, ನೀನು ನನ್ನ ತಂದೆ, ಪರ್ಮನೆಂಟ್ ತಂದೆ, ಎಟರ್ನಲ್ ಫಾದರ್. ಸೊ ಯಜಮಾನ ನೀನು ನನಗೆ. ಸೊ ಮಗು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಕೂಡ ತಂದೆ ಅದನ್ನು ಏನ್ ಮಾಡ್ತಾನೆ, ಕೊನೆಗೆ ಮಗನನ್ನು ಪ್ರೀತಿಯಿಂದ ಅಪ್ಕೊಳ್ತಾನೆ. ಯಾಕಂದ್ರೆ ಮಗ ಶರಣಾಗತನಾಗ್ತಾ ಇದ್ದಾನೆ, ಮತ್ತೆ ಆ ತಪ್ಪನ್ನು ರಿಪೀಟ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಅದರಿಂದ ತಪ್ಪು ಮಾಡದೆ ಶರಣಾಗತನಾಗಿರೋದ್ರಿಂದ ಮಗನನ್ನು ತಂದೆ ಪ್ರೀತಿಯಿಂದ ಅಪ್ಕೊಳ್ತಾನೆ ಹೊರತು ಶತ್ರುವಿನ ಹಾಗೆ ನಾಶ ಮಾಡುವುದಿಲ್ಲ ಅಂತ ಹೇಳಿ. ಸೊ ಬ್ರಹ್ಮನು ಇಲ್ಲಿ ಕೃಷ್ಣನ ವಾತ್ಸಲ್ಯ ಗುಣವನ್ನು ಹೊಗಳ್ತಾ ಇದ್ದಾನೆ ಮತ್ತು ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಾತ್ಸಲ್ಯ ಗುಣವನ್ನು. ಸೊ ನಂತರ ಹೇಳ್ತಾ ಇದ್ದಾನೆ, ಬ್ರಹ್ಮನಿಂದ ಹಿಡಿದು ನನ್ನ ಬ್ರಹ್ಮಾಂಡದಲ್ಲಿರುವ ಹೈಯೆಸ್ಟ್ ನಾನು, ನನ್ನಿಂದ ಹಿಡಿದು ಸಣ್ಣ ಒಂದು ಇರುವೆಯವರೆಗೂ ಕೂಡ ಮಿಥ್ಯ ಅಹಂಕಾರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಒಂದು ನಿಜವಾದ ದಾರ್ಶನಿಕ ಸತ್ಯ ಇದು. ಈ ಭೌತಿಕ ಜಗತ್ತಿನಲ್ಲಿರುವ ಪ್ರತಿ ಬದ್ಧ ಜೀವಿಯು ಏನಾಗುತ್ತೆ, ಮಿಥ್ಯ ಅಹಂಕಾರದಿಂದ ಬಳಲ್ತಾ ಇದ್ದಾನೆ. ಸೊ ಮಿಥ್ಯ ಅಹಂಕಾರ ಇರೋದ್ರಿಂದಾನೇ ಈ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಮಿಥ್ಯ ಅಹಂಕಾರ ಏನಿದೆ, ಇದು ಎಲ್ಲವೂ ಕೂಡ
ಒಂದು ಆತ್ಮವನ್ನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ಇನ್ನೊಂದು ದೇಹದಿಂದ ಮಗದೊಂದು ದೇಹಕ್ಕೆ ಈ ತರ ಎಳಕೊಂಡು ಹೋಗ್ತಾ ಇದೆ ಈ ಮಿಥ್ಯಾ ಅಹಂಕಾರದಿಂದ. ಈ ಮಿಥ್ಯಾ ಅಹಂಕಾರನೇ ಎಲ್ಲದಕ್ಕೂ ಕಾರಣ. ಸೊ ಯಾವಾಗ ನಾವು ಈ ಅಹಂಕಾರದಿಂದ ಹೊರಗಡೆ ಬರ್ತೀವಿ, ಆಗ ನಾವು ಈ ಜೀವನ್ ಮರಣದ ಚಕ್ರಗಳಿಂದ ತಪ್ಪಿಸ್ಕೊಳ್ತೇವೆ. ಆವಾಗ ಆ ಅಹಂಕಾರಕ್ಕೆ ನಮ್ಮ ಆತ್ಮವನ್ನು ಇನ್ನೊಂದು ದೇಹಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಅದು ಕಳ್ಕೊಳ್ಳುತ್ತೆ. ಯಾಕಂದ್ರೆ ಆತ್ಮ ತಾನು ಈ ದೇಹಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಯಾವಾಗ ಹೊರಗಡೆ ಬಂದ್ಬಿಡುತ್ತೆ, ಅವಾಗ ಏನಾಗುತ್ತೆ, ಆತ್ಮಕ್ಕೆ ಭಗವಂತನ ಒಂದು ದರ್ಶನ ಆಗುತ್ತೆ. ದರ್ಶನ ಆದಾಗ ಅಲ್ಲಿಗೆ ಮುಗಿಯುತ್ತೆ ಅಲ್ಲ, ಜನ್ಮ ಮತ್ತು ಮೃತ್ಯುಗಳು ಒಂದು ಸರ್ಕಲ್ ಏನಿದೆ ಅದು ನಿಂತು ಹೋಗ್ಬಿಡುತ್ತೆ. ಸೊ ಅದನ್ನ ಹೇಗೆ ಮಾಡೋದು? ಅದು ಕೃಷ್ಣನ ಕೃಪೆಯಿಂದ ಮತ್ತು ನಾವು ನಮ್ಮ ಸಾಧನೆಯಿಂದ, ನಿಜ ಯಾವಾಗ್ಲೂ ಕೃಷ್ಣನ ಭಗವಂತನ ಸಾಧನೆ ನಾಮಸ್ಮರಣೆ ಮಾಡ್ತಾ ಇರೋದ್ರಿಂದ ಅದು ಚೇತೋದರ್ಪಣ ಮಾರ್ಜನವಾಗಿ ಈ ಅಹಂಕಾರ ತಂತಾನೆ ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಅತ್ಯುನ್ನತ ಪದವಿಯಲ್ಲಿರೋ ಬ್ರಹ್ಮದೇವನಿಂದ ಹಿಡಿದು ಸಣ್ಣ ಹಿರಿಯವರೆಗೂ ಎಲ್ಲರ ಸ್ವಭಾವ ಒಂದೇ. ನಾನೇ ಈ ಜಗತ್ತಿನ ಒಡೆಯ, ಎಲ್ಲವೂ ನನಗೆ ಸೇರಿದ್ದು, ನನ್ನ ಮನೆ ನಂದು, ಅದು ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ಇದೇ ಮುಗಿಯೋದೇ ಇಲ್ಲ ನಮ್ದು, ನಾನು ನನ್ನದು, ನಂದು. ಸೊ ಈ ರೀತಿಯಾಗಿ ತಪ್ಪಾಗಿ ಭಾವಿಸೋದ್ರಿಂದ ಏನಾಗುತ್ತೆ, ಈ ಭ್ರಮೆಯಿಂದಾಗಿ ಜೀವಿಯು ಭಗವಂತನೊಂದಿನ ನಿತ್ಯ ಸಂಬಂಧವನ್ನು ಮರೆತು ಬಿಡ್ತಾನೆ. ಇದು ಮುಗಿದ್ರೆ ತಾನೆ ಅದ್ ನೆನಪಿಗೆ ಬರೋದು. ಇದು ಮುಗಿಯೋದು ಹೇಗೆ? ನಾವು ಇದು ಕಡ್ಕೊಳ್ಬೇಕು. ಇಲ್ಲ ಅಂದ್ರೆ ಇದು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಇದು ಸಮುದ್ರದಲ್ಲಿ ಅಲೆಗಳು ಹೇಗೆ ಬರ್ತಾ ಇರುತ್ತೆ, ಆ ರೀತಿ ಈ ಸಂಬಂಧಗಳು ಒಂದಾದ್ಮೇಲೆ ಒಂದ್ ಜೀವನ ಆದ್ಮೇಲೆ ಇನ್ನೊಂದು ಜೀವನಕ್ಕೆ ಬರ್ತಾನೆ ಇರುತ್ತೆ. ಸೊ ಈ ಜೀವನದ್ದು ಮುಂದಿನ ಜೀವನಕ್ಕೆ ಎತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದನ್ನ ತಪ್ಪಿಸ್ಕೊಳ್ಬೇಕಂದ್ರೆ ಭಗವಂತನ ನಿತ್ಯ ಸಂಬಂಧವನ್ನು ನಾವು ನೆನಪಿಸ್ಕೊಳ್ಬೇಕು. ಸೊ ಇದನ್ನ ಹೇಗೆ ನಾವು ಸರಿ ಮಾಡ್ಕೊಳ್ಳೋದು? ಮರ್ಸಿಯಿಂದ, ಭಗವಂತನ ಕರುಣೆಯಿಂದ. ಸೊ ಅದ್ರ ಬ್ರಹ್ಮದೇವರು ಏನ್ ಹೇಳ್ತಾ ಇದ್ದಾರೆ, ತನ್ನ ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂಬ ಪ್ರತಿಷ್ಠಿತ ಪದವಿಯ ಕಾರಣದಿಂದಾಗಿ ನಾನೇ ಈ ಪ್ರಪಂಚದ ಸರ್ವೋಚ್ಚ ಒಡೆಯ ಅನ್ನುವ ಅಹಂಕಾರ ನನಗೆ ಮೂಡಿದೆ. ಈ ಕಾರಣದಿಂದಲೇ ನಾನು ನಿನ್ನ ಕರುಗಳನ್ನು ಅಪಹರಿಸಿ ಪರೀಕ್ಷಿಸಿ ಮಾಡಲಿಕ್ಕೆ ನಾನು ಹೋದೆ. ಸೊ ಆದ್ರೆ ಕೃಷ್ಣ ನಿನ್ನ ಯೋಗಮಾಯೆಯ ಮೂಲಕ ನನಗೆ ಜ್ಞಾನೋದಯ ಆಗಿದೆ. ಸೊ ಅದರಿಂದ ಕೃಷ್ಣ ಕೃಪೆಯಿಂದ ಈ ಬ್ರಹ್ಮನ ಈ ಮಿಥ್ಯಾ ಅಹಂಕಾರವು ಕರಗಿ ಹೋಗಿ ನಾನು ನಿನ್ನ ಒಬ್ಬ ಅತ್ಯಲ್ಪ ನಿತ್ಯ ಸೇವಕ ಎನ್ನುವ ನೈಜ ಸ್ವರೂಪದ ಅರಿವು ನನಗೆ ಹೀಗೆ ಬಂದಿದೆ. ಆದ್ರಿಂದ ಭಗವಂತನಿಗೆ ಧನ್ಯವಾದಗಳು ಕೂಡ ಹೇಳ್ತಾ ಇದ್ದಾನೆ ಬ್ರಹ್ಮದೇವರು. ಸೊ ಈ ರೀತಿಯಾಗಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಈ ವಿವರಣೆಯನ್ನು ಸುಂದರವಾಗಿ ಕೊಟ್ಟಿದ್ದಾರೆ. ನಮ್ಮ ದೈನಂದಿನ ಜೀವನಕ್ಕೆ ಅತ್ಯಂತ ಪ್ರಸ್ತುತವಾಗಿದೆ ಇದು. ನಮ್ಮ ಜೀವನದಲ್ಲಿ ಸಣ್ಣ ಯಶಸ್ಸು, ಸ್ವಲ್ಪ ಹಣ ಬಂದ್ರೆ, ಸ್ವಲ್ಪ ಅಧಿಕಾರ ಬಂದ್ರೆ ಸಾಯ್ತು, ಎಲ್ಲ ನಂದೇ, ಸೊ ನಾನೇ ಕಂಟ್ರೋಲರ್ ಅಂತ ಶುರು ಮಾಡ್ಕೋತೀವಿ, ನಾನೇ ಈಶ್ವರ. ಸೊ ಅಂತ ಬ್ರಹ್ಮನಂತ ಅಹಂಕಾರ ನಮ್ಮಲ್ಲೂ ಮೂಡುತ್ತೆ. ಆದ್ರೆ ಕಷ್ಟಗಳು ಬಂದಾಗ ಮಾತ್ರ ನಮ್ಗೆ ಮಿತಿ ಅರಿವಾಗುತ್ತೆ. ಸಂಕಟ ಬಂದಾಗ ವೆಂಕಟರಮಣ, ಅಲ್ಲಿವರೆಗೂ ನಮ್ಗೆ ವೆಂಕಟರಮಣ ನೆನಪಿಗೆ ಬರಲ್ಲ. ಸೊ ಆವಾಗ ಅದರ ಬದಲು ನಾವು ಬ್ರಹ್ಮದೇವನ ಹಾದಿಯನ್ನು ಅನುಸರಿಸಿ ಭಗವಂತನ ಮುಂದೆ ಈಗಲೇ ಆದಷ್ಟು ಬೇಗನೆ ನಮ್ಮ ಅಜ್ಞಾನವನ್ನು ಒಪ್ಪಿಕೊಂಡು, ಕೃಷ್ಣ ನಾನು ನಿನ್ನ ಸೇವಕ, ನನ್ನನ್ನು ದಯವಿಟ್ಟು ಕ್ಷಮಿಸು, ನನ್ನನ್ನು ಈ ಒಂದು ಭವಲೋಕದಿಂದ ಪಾರು ಮಾಡುವಂತ ಪ್ರಾರ್ಥನೆ ಮಾಡಿದಾಗ ನಮ್ಮ ಅಹಂಕಾರ ಎಷ್ಟೇ ಇರಲಿ ಅದು ತೊಲಗಿ ಹೋಗುತ್ತೆ ಮತ್ತು ಕೃಷ್ಣನ ದಿವ್ಯ ಕೃಪೆ ನಮಗೆ ಲಭಿಸುತ್ತೆ ಎನ್ನುವುದು ಈ ಶ್ಲೋಕದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಹರೇ ಕೃಷ್ಣ. ಇಲ್ಲಿಗೆ ನಾನು ಇಲ್ಲಿ ತರಗತಿ ನಿಲ್ಲಿಸೋಣ. 4 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ ನನಗೆ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಯಾರಿಗೇನು ಪ್ರಶ್ನೆ ಇಲ್ಲ? ಧನ್ಯವಾದಗಳು. ಧನ್ಯವಾದಗಳು. ಶ್ಲೋಕ ನೆನಪಿಟ್ಟು ಮುಂದಿನ ವಾರ 11ನೇ ಶ್ಲೋಕ ಆಯ್ತಾ? ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಏನ್ ಓದ್ತಾ ಇದ್ದೀವಿ ಅನ್ನೋದು ನೆನಪಿರಬೇಕು, ಯಾವ ಶ್ಲೋಕದಲ್ಲಿ ಇದ್ದೀವಿ ಅನ್ನೋದು ನೆನ್ಪಿತ್ತು ಪ್ರಭುಜಿ. ಎಲ್ಲಿ ತಪ್ಪಾಗುತ್ತೆ ಅಂತ ಹೇಳಲಿಲ್ಲ ನಾನು. ತಪ್ಪಾದ್ರೆ ಹೇಳ್ಬೋದು, ಏನ್ ಪರವಾಗಿಲ್ಲ. ನಾವು ಎಲ್ಲ ಮನುಷ್ಯರೇ ತಾನೇ ಇಲ್ಲಿರೋದು. ಬ್ರಹ್ಮದೇವರೇ ತಪ್ಪು ಮಾಡ್ತಾ ಇರುವಾಗ ನಾವು ಬ್ರಹ್ಮದೇವನ ಮುಂದೆ ನಾವು ತಪ್ಪು ಮಾಡೋದೇನು ತಪ್ಪಿಲ್ಲ. ಸೊ ತಪ್ಪು ಆಗುತ್ತೆ, ತಪ್ಪಾದ್ರೆ ಆಗ್ಲಿ, ಬಟ್ ನೆನ್ಪಿಟ್ಕೊಳ್ಬೇಕು, ಸ್ವಲ್ಪ ಓದ್ಬೇಕು. ಸೊ ಇವತ್ತು ಏನು ಓದಿದೀವಿ ಒಂದ್ಸರಿ ವಿಡಿಯೋ ಕೇಳಿ, ಇಲ್ಲ ಅಂದ್ರೆ ಓದ್ಕೊಳ್ಳಿ. ಸೊ ಬುಕ್ಕಲ್ಲಿದ್ರೆ, ಇದು ಪುಸ್ತಕದಲ್ಲಿ ಓದೋದು 10 ನಿಮಿಷದಲ್ಲಿ 2 ಶ್ಲೋಕ ಓದ್ಬೋದು ಸುಲಭವಾಗಿ. ಸೊ ಓದ್ಕೊಳ್ಳಿ ದಯವಿಟ್ಟು. ಸೊ ಇಲ್ಲಿಗೆ ಇಂದಿನ ತರಗತಿಯನ್ನು ಸ್ಟಾಪ್ ಮಾಡೋಣ, ನಿಲ್ಲಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ.